ನಮಸ್ತೆ ಎಲ್ರಿಗೂ. ಯುಗಾದಿ ಹಬ್ಬದ ವಿಶೇಷವಾಗಿ ಇವತ್ತೊಂದು ತುಂಬಾ ರುಚಿಕರವಾದ ಮತ್ತು ತುಂಬಾ ಸುಲಭವಾಗಿ ಮಾಡಬಹುದಾದಂತಹ ಒಂದು ಸಾಂಬಾರು ಮತ್ತು ಪಲ್ಯದ ರೆಸಿಪಿಯನ್ನು ಹೇಳ್ಕೊಡ್ತಾ ಇದ್ದೇನೆ. ವಿಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ. ಖಂಡಿತವಾಗ್ಲೂ ಈ ರೆಸಿಪೀಸ್ ನಿಮಗೆ ತುಂಬ ಇಷ್ಟ ಆಗುತ್ತೆ. ಸರಿ, ಹಾಗಾದರೆ ಈ ವಿಶೇಷವಾಗಿರುವಂಥ ರೆಸಿಪಿನ ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಂಬರೋಣ. ನೋಡಿ, ಜಾಸ್ತಿ ಕಷ್ಟಪಡದೆ ಜಾಸ್ತಿ ತರಕಾರಿಗಳನ್ನು ಹಾಕ್ಕೊಳ್ಳದೆ ತುಂಬಾ ರುಚಿಯಾಗಿ ಒಂದು ಬಗೆಯ ಸಾಂಬಾರು ಮತ್ತು ಒಂದು ಪಲ್ಯನ ಈ ಹಬ್ಬಕ್ಕೆ ಯಾವ ಥರ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೇನೆ. ಮೊದಲಿಗೆ ಸಾಂಬಾರು ಮಾಡೋದಕ್ಕೆ ನಾನೊಂದು 3 ನುಗ್ಗೆಕಾಯಿನ ತಗೊಂಡಿದ್ದೇನೆ. ನೀಟಾಗಿ ಸಿಪ್ಪೆ ತೆಗೆದು ತೊಳೆದು ಕಟ್ ಮಾಡಿ ಒಂದು ಪಾತ್ರೆಗೆ ಹಾಕೊತಾ ಇದ್ದೇನೆ. ಇದನ್ನ ಈಗ ಬೇಯಲಿಕ್ಕೆ ಇಡಬೇಕು. ಹಾಗೆಯೇ ಒಂದೆರಡು ಬದನೆ ಇದೆಯಲ್ವ, ಅದನ್ನು ಕೂಡ ನಾನು ಕಟ್ ಮಾಡಿಕೊಂಡು ನೀರಿಗೆ ಹಾಕೊಂಡು ಇಟ್ಕೊಂಡಿದ್ದೇನೆ. ಬದನೆ ಯಾವಾಗಲೂ ಅಷ್ಟೇ ನೀವು ಒಂದು 5 ನಿಮಿಷ ಆದರೂ ನೀರಲ್ಲಿ ಇಟ್ಬಿಡಬೇಕು. ಅಂದರೆ ಕಟ್ ಮಾಡಿ ನೀರಲ್ಲಿ ಇಡಬೇಕು, ಯಾಕಂತಂದರೆ ಬದನೆದು ನಂಜಿರುತ್ತಲ್ವ ಅದು ಹೋಗುತ್ತೆ ನೀರಲ್ಲಿ, ಅದಕ್ಕೋಸ್ಕರ. ಈಗ ಒಂದು ಟೊಮೆಟೊ, ತರಕಾರಿ ನಾನು ಇಷ್ಟೇ ಹಾಕೊಳ್ಳೋದು, ಇನ್ನೇನು ಜಾಸ್ತಿ ಹಾಕೊಳ್ಳಲ್ಲ. ಬೇಯಲಿಕ್ಕೆ ಸ್ವಲ್ಪ ನೀರು ಹಾಕಿ, ನೀರು ಯಾವಾಗಲೂ ಅಷ್ಟೇ ತರಕಾರಿ ಮುಳುಗುವಷ್ಟು ಮಾತ್ರ ನಾವು ನೀರು ಹಾಕಬೇಕು, ಜಾಸ್ತಿ ನೀರು ಹಾಕಬಾರ್ದು, ತರಕಾರಿದು ಸತ್ತು ಹೋಗುತ್ತೆ. ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪು ಇಷ್ಟನ್ನು ಹಾಕಿಬಿಟ್ಟು ಇವಾಗ ಕ್ಲೋಸ್ ಮಾಡಿಬಿಟ್ಟು ಇದನ್ನ ನಾನು ಸ್ಟೌವಲ್ಲಿ ಬೇಯಲಿಕ್ಕೆ ಇಡ್ತಾ ಇದ್ದೇನೆ. ಕೆಲವರು ಕುಕ್ಕರಲ್ಲಿ ಬೇಳೆ ಜೊತೆ ಒಟ್ಟಿಗೆ ಬೇಯಲಿಕ್ಕೆ ಇರ್ತಾರೆ, ಬಟ್ ನಾನಿಲ್ಲಿ ಬೇಳೆನ ಬೇಯಿಸ್ಬಿಟ್ಟು ಮಾಡ್ತಾ ಇಲ್ಲ, ಸಿಂಪಲಾಗಿ ಮಾಡೋ ವಿಧಾನವನ್ನು ತೋರಿಸ್ತಾ ಇದ್ದೇನೆ. ಇದೀಗ ಬೇಯಲಿ. ಈಗ ಸಿಂಪಲಾಗಿ ಪಲ್ಯ ಮಾಡೋದಕ್ಕೆ ನೋಡಿ, ಒಂದು 1/4 kg ತೊಂಡೆಕಾಯಿಯನ್ನು ತಗೊಂಡಿದ್ದೇನೆ. ಚೆನ್ನಾಗಿ ತೊಳೆದು ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೇನೆ. ಇವಾಗ ಇದಕ್ಕೂ ಕೂಡ ಅಷ್ಟೇ ನಾವು ಸ್ವಲ್ಪ ನೀರು ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ. ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಕೂಡ ಹಾಕೊತಾ ಇದ್ದೇನೆ. ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಸ್ಟವ್ ಮೇಲೆ ಇಡ್ತಾ ಇದ್ದೇನೆ. ಇದನ್ನು ಕೂಡ ಅಷ್ಟೇ ಕುಕ್ಕರಲ್ಲಿ ಬೇಯಿಸ್ಲಿಕ್ಕೆ ಹೋದರೆ ತುಂಬ ಅಂದರೆ ಮೆತ್ತಗಾಗೋಗುತ್ತೆ. ತರಕಾರಿನ ಜಾಸ್ತಿಯಾಗಿ ನಾವು ಕುಕ್ಕರಲ್ಲಿ ಬೇಯಿಸಬಾರ್ದು, ಆಲ್ಮೋಸ್ಟ್ ಪಾತ್ರೆಯಲ್ಲಿ ಬೇಯಿಸಿದರೆ ಒಳ್ಳೆಯದು. ಇದನ್ನು ಕೂಡ ಅಷ್ಟೇ ಈಗ ಇನ್ನೊಂದು ಸ್ಟವಲ್ಲಿ ಬೇಯಲಿಕ್ಕೆ ಇಟ್ಟಿದ್ದೇನೆ. ನೋಡಿ, ಈ ಸಾಂಬಾರಿಗೆ ತರಕಾರಿ ಎಷ್ಟು ಬೇಕೋ ಅಷ್ಟು ನೀಟಾಗಿ ಬೆಂದಿದೆ. ಹಾಗೆ ತೊಂಡೆಕಾಯಿ ಕೂಡ ನೀಟಾಗಿ ಬೆಂದಿದೆ. ನಿಮಗೆ ಕಲರ್ ಚೇಂಜ್ ಆದರೆ ಗೊತ್ತಾಗುತ್ತೆ ನೋಡಿ. ನೀರು ಏನು ಹಾಕಿದ್ದೀವಿ ಅದು ಕೂಡ ನೀಟಾಗಿ ಡ್ರೈ ಆಗಿದೆ, ಪರ್ಫೆಕ್ಟಾಗಿ ಆಗಿದೆ. ಈಗ ಮೊದಲಿಗೆ ಸಾಂಬಾರು ಮಾಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನಾವು ಏನು ಮಾಡಬೇಕು ಅಂತಂದರೆ, ಒಂದು 3 ಟೇಬಲ್ ಸ್ಪೂನಷ್ಟು ತೊಗರಿಬೇಳೆನ ಒಂಚೂರು ಹುರಿದುಕೊಂಡು, ಸ್ವಲ್ಪನೇ, ಜಾಸ್ತಿ ಹುರಿಬಾರ್ದು, ಸ್ವಲ್ಪ ಹುರಿದುಕೊಂಡು ಪುಡಿ ಮಾಡ್ಕೋಬೇಕು. ಯಾಕಂತಂದರೆ ಸಾಂಬಾರು ದಪ್ಪ ಆಗಬೇಕು. ಇಲ್ಲದಿದ್ದರೆ ಏನು ಮಾಡ್ತಾರೆ ಅಂತಂದರೆ, ಯೂಶ್ವಲಿ ನಾವು ಸಾಂಬಾರಿಗೆ ಬೇಳೆ ಬೇಯಿಸ್ಬಿಟ್ಟು ಹಾಕ್ತೀವಿ. ಬೇಳೆ ಬೇಯಿಸೋಕ್ಕೆ ಟೈಮ್ ಇಲ್ಲದಿದ್ದರೆ ಇದೆಯಲ್ವಾ, ಇದನ್ನ ಈಸಿಯಾಗಿ ಮಾಡ್ಬೋದು. ಜಸ್ಟ್ ಒಂದು ಸ್ವಲ್ಪ ಹೊತ್ತು ಇದನ್ನ ಹುರಿದು ಸ್ಟವ್ ಬಂದ್ ಮಾಡ್ತಾ ಇದ್ದೇನೆ. ಇವಾಗ ಇದನ್ನ ಪುಡಿ ಮಾಡ್ಕೊಳ್ಳೋಣ. ಸಾಂಬಾರು ಎಷ್ಟಿದೆ ಅಷ್ಟು ನೋಡಿಕೊಂಡು ಬೇಳೆ ಹಾಕೊಳ್ಳಿ. ನೋಡಿ, ಬೇಳೆನ ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ. ಹಾಗೆಯೇ ಒಂದು ಸ್ವಲ್ಪ ಹುಣಸೆ ಹಣ್ಣಿನ ರಸನ ಕೂಡ ನೀರಿಗೆ ಹಾಕಿಬಿಟ್ಟು ಕಿವಿಚ್ಬಿಟ್ಟು ಇಟ್ಕೊಂಡಿದ್ದೇನೆ. ಇವಾಗ ಸಾಂಬಾರು ಮಾಡ್ಕೊಳ್ಳೋಣ. ಆಮೇಲೆ ಒಂದು ಪಾತ್ರೆನ ಇಟ್ಬಿಟ್ಟು ಒಂದು 2 ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲನ್ನು ಹಾಕೊಳ್ಳಿ. ಬಿಸಿಯಾದ ನಂತರ, ಅದಾದ ನಂತರ 1 ಟೇಬಲ್ ಸ್ಪೂನಷ್ಟು ಸಾಸಿವೆ, 1 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ, 1 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ, ಒಂದು ಸ್ವಲ್ಪ ಜೀರಿಗೆನ ಹಾಕೊತಾ ಇದ್ದೇನೆ. ಸಾಸಿವೆ ಸಿಡಿಲಿ, ಹಾಗೆಯೇ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಹುರಿಬೇಕು. ಇವಾಗ ಒಂದೆರಡು ಒಣಮೆಣಸಿನಕಾಯಿ, ಸ್ವಲ್ಪ ಹಸಿಮೆಣಸಿನಕಾಯಿ, ಒಂದು 4-5 ಎಸಳು ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೋಬಹುದು, ಒಂದು ಸ್ವಲ್ಪ ಕರಿ ಲೀವ್ಸು, ಹಾಗೆಯೇ ಅರ್ಧ ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕೊತಾ ಇದ್ದೇನೆ, ಅಥವಾ 1 ಈರುಳ್ಳಿ ಬೇಕಾದರೂ ಹಾಕೋಬಹುದು. ಈಗ ನೀಟಾಗಿ ಈರುಳ್ಳಿನ ನಾವು ಫ್ರೈ ಮಾಡ್ಕೋಬೇಕು. ಇದೆಲ್ಲದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಒಗ್ಗರಣೆಗೆ ಚೆನ್ನಾಗಿರುತ್ತೆ. ನೀವು ಈರುಳ್ಳಿ ಬೆಳ್ಳುಳ್ಳಿ ತಿನ್ನದವರು ಈರುಳ್ಳಿ ಬೆಳ್ಳುಳ್ಳಿನ ಸ್ಕಿಪ್ ಮಾಡ್ಬೋದು. ಒಗ್ಗರಣೆನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಒಳ್ಳೆ ಆರೋಮ ಬರುತ್ತೆ. ಅಷ್ಟೊತ್ತು ತನಕ ನಾವು ಫ್ರೈ ಮಾಡ್ಕೋಬೇಕು. ಮೀಡಿಯಮ್ ಉರಿ ಇಟ್ಕೊಂಡು ಮಾಡ್ಕೊಳ್ಳಿ. ಒಗ್ಗರಣೆ ರೆಡಿ ಆದ ನಂತರ ಇವಾಗ ತರಕಾರಿನ ಹಾಕೊತಾ ಇದ್ದೇನೆ. ಈಗ ಇದಕ್ಕೆ ಪುಡಿ ಮಾಡಿಟ್ಟಿರುವಂತಹ ತೊಗರಿಬೇಳೆ ಪೌಡರ್ ಕೂಡ ಹಾಕೊತಾ ಇದ್ದೇನೆ. ಹಾಗೆಯೇ ಹುಣಸೆ ಹಣ್ಣಿನ ರಸ ಕೂಡ ಹಾಕೊತಾ ಇದ್ದೇನೆ, ಅಂದರೆ ಜ್ಯೂಸ್ ಕೂಡ ಹಾಕೊತಾ ಇದ್ದೇನೆ. ಸ್ವಲ್ಪ ಅರಿಶಿನ ಪುಡಿ, ಅರ್ಧ ಟೇಬಲ್ ಸ್ಪೂನಷ್ಟು ಖಾರ ಪುಡಿ, ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ.
ಈಗ ಇದಕ್ಕೆ ಇನ್ನೊಂದು ಮೇಯ್ನ್ ಇಂಗ್ರೀಡಿಯೆಂಟ್ ಹಾಕ್ತಾ ಇದ್ದೇನೆ. ಇದು ಏನು ಅಂತಂದರೆ ಮಲ್ಟಿಪರ್ಪಸ್ ಸಾಂಬಾರ್ ಪುಡಿ. ಈ ಒಂದೇ ಸಾಂಬಾರ್ ಪುಡಿಯನ್ನು ಯೂಸ್ ಮಾಡ್ಕೊಂಡು ನಾನು ಮತ್ತೆ ಪಲ್ಯ ಮತ್ತು ಸಾಂಬಾರು ಎರಡನ್ನ ಮಾಡ್ತಾ ಇದ್ದೇನೆ. ಇದರದ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ. ಈ ಸಾಂಬಾರ್ ಪುಡಿ ನಾನು 2 ಟೇಬಲ್ ಸ್ಪೂನಷ್ಟು ಹಾಕೊತಾ ಇದ್ದೇನೆ. ಈ ಸಾಂಬಾರ್ ಪುಡಿ ಹಾಕಿದರೆ ನೀವು ಆಮೇಲೆ ಇದಕ್ಕಿದೆಯಲ್ವ ಧನಿಯಾ ಪುಡಿ, ಜೀರಿಗೆ ಪುಡಿ, ಗರಂ ಮಸಾಲೆ ಪುಡಿ ಯಾವುದು ಹಾಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಇದಷ್ಟೇ ಸಾಕು. ಫಸ್ಟ್ ಒಂಚೂರು ಮಿಕ್ಸ್ ಮಾಡ್ಕೊಂಡು ಬಿಡೋಣ. ಈಗ ಸ್ವಲ್ಪ ನಾವು ನೀರನ್ನು ಹಾಕೋಬೇಕಾಗುತ್ತೆ. ನೀರು ನೋಡ್ಕೊಂಡು ಹಾಕ್ಕೊಳ್ಳಿ. ಟೇಸ್ಟ್ ನೋಡಿಕೊಂಡು ಉಪ್ಪನ್ನು ಕೂಡ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ಇಂಗು ಹಾಕೊತಾ ಇದ್ದೇನೆ. ಮಿಕ್ಸ್ ಮಾಡ್ಕೊಳ್ಳಿ. ಹದ ಎಷ್ಟು ಬೇಕು ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ಬೇಳೆ ಪೌಡರ್ ಹಾಕಿರೋದ್ರಿಂದ ಅದು ಇನ್ನೂ ದಪ್ಪ ಬರುತ್ತೆ. ಇವಾಗ ಇದನ್ನ ನಾವು ನೀಟಾಗಿ ಫಸ್ಟ್ ಕುದಿಲಿಕ್ಕೆ ಬಿಡೋಣ. ನೋಡಿ, ಚೆನ್ನಾಗಿ ಕುದೀತಾ ಇದೆ. ನಿಮಗೆ ಈ ಕನ್ಸಿಸ್ಟೆನ್ಸಿ ನೋಡಿದರೆ ಗೊತ್ತಾಗುತ್ತೆ ಎಷ್ಟು ಸೂಪರಾಗಿ ಸಾಂಬಾರು ರೆಡಿ ಆಗಿದೆ ಅಂತ. ಪರ್ಫೆಕ್ಟಾಗಿ ಆಗಿದೆ. ಇದಕ್ಕೆ ಬೇಕಾದರೆ ನೀವು ಒಂಚೂರು ಸ್ವೀಟ್ ಹಾಕ್ಕೊಳ್ಬೋದು, ಕೆಲವರು ಹಾಕ್ಕೊತಾರೆ, ಇಲ್ದಿದ್ರೂ ತೊಂದರೆ ಇಲ್ಲ. ಸಾಂಬಾರು ರೆಡಿ ಆಗಿದೆ. ಸ್ಟವನ್ನು ನಾನಿವಾಗ ಬಂದ್ ಮಾಡ್ತಾ ಇದ್ದೇನೆ. ಈಗ ಪಲ್ಯನ ಮಾಡ್ಕೊಳ್ಳೋಣ. ಸ್ಟವ್ ಮೇಲೆ ಒಂದು ಪಾತ್ರೆನ ಇಟ್ಬಿಟ್ಟು ಚೂರು ಬಿಸಿ ಮಾಡಿಕೊಂಡು ಒಂದು 2 ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲನ್ನು ಹಾಕ್ತಾ ಇದ್ದೇನೆ. 1 ಟೇಬಲ್ ಸ್ಪೂನಷ್ಟು ಸಾಸಿವೆ, 1 ಟೇಬಲ್ ಸ್ಪೂನಷ್ಟು ಜೀರಿಗೆ, 1 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ, 1 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ. ಇಷ್ಟನ್ನು ಹಾಕ್ಕೊಂಡು ಫಸ್ಟ್ ಇದನ್ನ ಸಿಡಿಸ್ಕೋಬೇಕು. ಇದು ಸಿಡಿದ ನಂತರ ಒಂದು 7-8 ಎಸಳು ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಸ್ವಲ್ಪ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕರಿ ಲೀವ್ಸು, ಒಂದು ಅರ್ಧದಷ್ಟು ಈರುಳ್ಳಿ, ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು. ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಇಷ್ಟಾದ ನಂತರ ಒಂದು ಟೊಮೆಟೊನ ಕಟ್ ಮಾಡ್ಕೊಂಡು ಹಾಕೊತಾ ಇದ್ದೇನೆ. ಇದನ್ನು ಕೂಡ ಅಷ್ಟೇ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು. ಅಂದರೆ ಟೊಮೆಟೊ ಮೆತ್ತಗಾಗಬೇಕು. ನೋಡಿ, ಟೊಮೆಟೊ ಈ ಥರ ಮೆತ್ತಗಾಗಬೇಕು. ಹೀಗೆ ಈಗ ಇದಕ್ಕೆ ಸ್ವಲ್ಪ ಉಪ್ಪು, ಒಂಚೂರು ಅರಿಶಿನ ಪುಡಿ, 1/4 ಟೇಬಲ್ ಸ್ಪೂನಷ್ಟು ಖಾರ ಪುಡಿ, ಹಾಗೆಯೇ ಈ ಮಲ್ಟಿಪರ್ಪಸ್ ಸಾಂಬಾರು ಪುಡಿ ಇದೆಯಲ್ವಾ, ಇದು ಒಂದು 2 ಟೇಬಲ್ ಸ್ಪೂನಷ್ಟು ಹಾಕ್ತಾ ಇದ್ದೇನೆ. ಇದಕ್ಕೆ ಆ್ಯಕ್ಚುಲ್ ಆಗಿ ಗರಂ ಮಸಾಲೆ ಇಂಗ್ರೀಡಿಯೆಂಟ್ಸ್ ಮತ್ತು ಟೇಸ್ಟಿಂಗ್ ಪೌಡರ್ದು ಇಂಗ್ರೀಡಿಯೆಂಟ್ಸ್ ಕೂಡ ಹಾಕ್ಕೊಂಡಿದ್ದೇನೆ. ಟೇಸ್ಟಿಂಗ್ ಪೌಡರ್ ಅಂತಂದರೆ ಆರ್ಟಿಫಿಷಿಯಲ್ ಅಲ್ಲ, ನೀವು ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ಸ್ವಲ್ಪ ಇಂಗು, ಇಷ್ಟನ್ನು ಹಾಕ್ಕೊಂಡು ಚೂರು ಮಿಕ್ಸ್ ಮಾಡ್ಕೊಳ್ಳಿ. ಮಸಾಲೆ ಪುಡಿಗಳನ್ನು ಹಾಕಿದ ನಂತರ ನಾವು ಊರಿನ ಕಮ್ಮಿ ಇಟ್ಕೋಬೇಕಾಗತ್ತೆ. ಸ್ವಲ್ಪ ಹೊತ್ತು ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಜಸ್ಟ್ 1 ನಿಮಿಷ ಈ ಮಸಾಲೆದು ಹಸಿ ಫ್ಲೇವರ್ ಇದೆಯಲ್ವಾ ಅದು ಹೋಗಬೇಕು. ಈಗ ಇದಕ್ಕೆ ಬೇಯಿಸಿರುವಂತಹ ತೊಂಡೆಕಾಯಿಯನ್ನು ಹಾಕೊಳ್ಳೋಣ. ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾವು ಈ ಮಸಾಲೆ ಪುಡಿ ತೊಂಡೆಕಾಯಿ ಹಾಕಿದ ನಂತರ ಒಂದು 2-3 ನಿಮಿಷ ಕಮ್ಮಿ ಉರಿಯಲ್ಲಿ ಇದು ಮಿಕ್ಸ್ ಮಾಡ್ತಾ ಇರಬೇಕು. ಮಸಾಲೆ ಚೆನ್ನಾಗಿ ಎಳ್ಕೋಬೇಕು ತೊಂಡೆಕಾಯಿಗೆ. ಕೊನೆಯದಾಗಿ ಒಂದು ಸ್ವಲ್ಪ ಕಾಯಿ ತುರಿಯನ್ನು ಹಾಕೊತಾ ಇದ್ದೇನೆ. ಒಳ್ಳೆ ಫ್ಲೇವರ್ ಕೊಡುತ್ತೆ ನಿಮಗೆ ಕಾಯಿ ತುರಿ ಹಾಕೋದ್ರಿಂದ. ಕಾಯಿ ತುರಿಯನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಒಂದ್ಸರಿ. ಜಸ್ಟ್ 1 ನಿಮಿಷ ಮಿಕ್ಸ್ ಮಾಡಿ ಸ್ಟವನ್ನು ಬಂದ್ ಮಾಡಿದರೆ ಸೂಪರ್ ಆಗಿರುವಂತಹ ಪಲ್ಯ ರೆಡಿ. ಇಷ್ಟೇ ನೋಡಿ, ಸೂಪರ್ ಆಗಿರುವಂಥ ರುಚಿಕರವಾಗಿರುವಂಥ ತೊಂಡೆಕಾಯಿ ಪಲ್ಯ ಕೂಡ ರೆಡಿ ಆಗಿದೆ. ಹಾಗೆಯೇ ರುಚಿಕರವಾಗಿರುವಂತಹ ನುಗ್ಗೆಕಾಯಿ ಸಾಂಬಾರು ಕೂಡ ರೆಡಿಯಾಗಿದೆ. ಹಬ್ಬಕ್ಕೆ ಈ ಥರ ಸುಲಭವಾಗಿ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಜಾಸ್ತಿ ಕಷ್ಟಪಡಬೇಕಾಗಿಲ್ಲ, ಜಾಸ್ತಿ ತರಕಾರಿಗಳು ಬೇಕಾಗಿಲ್ಲ, ಹಾಗೆಯೇ ಬೇಳೆ ಬೇಯಿಸಬೇಕು, ತುಂಬ ಹೊತ್ತು ಕಾಯಬೇಕು ಅನ್ನೋದು ಯಾವುದೂ ಇಲ್ಲ. ಸಿಂಪಲ್ಲಾಗಿ ಯಾರು ಬೇಕಾದರೂ ಮಾಡ್ಬೋದು. ಈ ವಿಡಿಯೋ ಇಷ್ಟ ಆದರೆ ನೀವು ಮಾತ್ರ ನೋಡೋದಲ್ಲ, ಬೇರೆಯವ್ರಿಗೆ ಕೂಡ ಶೇರ್ ಮಾಡಿ. ಹಾಗೆಯೇ ನನ್ನ ಈ ಪ್ರಯತ್ನ ಇದೇ ಥರ ಸಪೋರ್ಟ್ ಮಾಡ್ತಾನೆ ಇರಿ. ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಎಲ್ರಿಗೂ.